ತಂದೆಯೇ ಸ್ತೋತ್ರ, ತಂದೆಯೇ ಸ್ತೋತ್ರ, ತಂದೆಯೇ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ವಂದನೆ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ವಂದನೆ. ನಮಗಾಗಿ ಈ ಮಣ್ಣಲ್ಲಿ ಮನುಷ್ಯನಾದ ದೇವರೇ, ಮನುಷ್ಯನಾದ ದೇವರೇ, ಯೇಸು ದೇವರೇ, ಯೇಸು ದೇವರೇ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಮ್ಮೊಳಗೆ ವಾಸ ಮಾಡಲು ರೊಟ್ಟಿಯಾದವರೇ, ರೊಟ್ಟಿಯ ರೂಪದಲ್ಲಿ ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ಮಧ್ಯ ಮಲಗಿದವರೆಲ್ಲ ಎದ್ದೋಳಿ, ಸೈಡ್ ನಲ್ಲಿ ಇರೋರೆಲ್ಲ ಎದ್ದೋಳಿ. MC ಅವರಿಗೆಲ್ಲರಿಗೂ ಎಲ್ಲರೂ ಎದ್ದೋಳಿ. ಎರಡು ಕೈಗಳನ್ನು ಮೇಲಕ್ಕೆತ್ತಿ ಪವಿತ್ರಾತ್ಮರಿಗಾಗಿ ನಾವು ಪ್ರಾರ್ಥಿಸೋಣ. ಇದು ನಮ್ಮ ಮಧ್ಯದಲ್ಲಿ ಯೇಸು ಬರ್ತಾ ಇದ್ದಾರೆ. ಪವಿತ್ರಾತ್ಮರ ಶಕ್ತಿ ನಮ್ಮ ಮೇಲೆ ಬರಲಿ. ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದ ಪವಿತ್ರಾತ್ಮರು ನಮ್ಮ ಮಧ್ಯದಲ್ಲಿ ಇಳಿದು ಬರಲಿ. ಅಲ್ಲಿ ಇಲ್ಲಿ ಓಡಾಡುವವರೆಲ್ಲ ಎದ್ದು ಮುಂದೆ ಬನ್ನಿ. ಮಲಗಿದವರಿಗೆ ಯಾರಾದರೂ ಅಲ್ಲಿದ್ದ ವಾಲಂಟಿಯರ್ ಎಬ್ಬಸಿರಿ. ಆರಾಧನೆಗೆ ಎಲ್ಲರೂ ಸೇರೋಣ. ಮಳೆ ಗಾಳಿಯಿಂದ ಸಂರಕ್ಷಣೆಗಾಗಿ ಆರಾಧಿಸೋಣ. ಪವಿತ್ರಾತ್ಮರ ಒಂದು ಗೀತೆಯನ್ನು ಹಾಡುತ್ತಾ, ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದವರೇ, ಬನ್ನಿ ಪವಿತ್ರಾತ್ಮರೇ, ಸೀನಾಯಿ ಬೆಟ್ಟದಲ್ಲಿ ನಿಮ್ಮ ಸಪ್ತವರಗಳಿಂದ ನಮ್ಮನ್ನು ತುಂಬಿಸಲು ಇಳಿದು ಬಂದವರೇ, ನಮ್ಮನ್ನು ಅಭಿಷೇಕಿಸಲು ಆಗಮಿಸಿ ಆತ್ಮದಾಹ ತೀರಿಸಬಾರ ನಮ್ಮ ಮಧ್ಯದಲ್ಲಿ, ಆತ್ಮದಾಹ ತೀರಿಸಬಾರ ನಮ್ಮ ಮಧ್ಯದಲ್ಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. Lord Jesus, send your power. ಎಲ್ಲರೂ ಸೇರಿ ಹಲ್ಲೆಲೂಯಾ, 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 ಹಲ್ಲೆಲೂಯಾ. Jesus, send your power. ಯೇಸುವೇ ಸ್ತೋತ್ರ, ಯೇಸುವೇ ನಮನ, ಭೂಮಿ ಆಕಾಶಗಳನ್ನ ಸೃಜಿಸಿರುವ ಪ್ರವೇಶವನ್ನ ಆರೋಗ್ಯದಾಯಕರನ್ನ ಇದೋ ನಮ್ಮ ಮಧ್ಯದಲ್ಲಿ ಸ್ವಾಗತಿಸುತ್ತ ಆ ಪ್ರಭುವಿನ ಕೃಪೆ ಅನುಗ್ರಹ ನಮಗೆ ಬಲವಾಗಲಿ ಶಕ್ತಿಯಾಗಲಿ ಎಂದು ಪ್ರಾರ್ಥಿಸುತ್ತ ಆರಾಧಿಸೋಣ. ಎಲ್ಲರೂ ಮೊಣಕಾಲೂರೋಣ. ಎಲ್ಲರಿಗೂ ಗೊತ್ತಿರುವ ಒಂದು ಗೀತೆಯನ್ನು ಹಾಡೋಣ. ತಂದೆ ಆರಾಧನೆ ಯೇಸುವೇ, ಆರಾಧನೆ ಆತ್ಮರೇ, ತ್ರೇಕ ದೇವನೇ, ಆರಾಧನೆ ಆರಾಧನೆ ಯೇಸುವೇ, ಆರಾಧನೆ ಯೇಸುವೇ. ಚಪ್ಪಾಳೆ ತಟ್ಟುತ್ತಾ ಎಲ್ಲರೂ ಸೇರಿ ಹೊರಗಿದ್ದವರೆಲ್ಲ ಬೇಗ ಬೇಗ ಬನ್ನಿ.
ಇದೋ ನಮ್ಮ ಮಧ್ಯೆ ಪರಲೋಕದಿಂದ ಇಳಿದು ಬಂದ ಜೀವ ಕೊಡುವ ರೊಟ್ಟಿಯು ನಾನೇ ಎಂದವರು ರೊಟ್ಟಿಯ ರೂಪದಲ್ಲಿ ನಮ್ಮ ಮಧ್ಯದಲ್ಲಿ ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ಆರಾಧನೆ ಆತ್ಮನೇ, ತ್ರಯೇಕ ದೇವರೇ, ಏಕ ದೇವನೇ. ಎಲ್ಲರೂ ಆರಾಧನೆ ತಂದೆಯೇ, ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ, ಆರಾಧನೆ ಯೇಸುವೇ, ಆರಾಧನೆ ಆತ್ಮರೇ, ಆರಾಧನೆ ಆತ್ಮನೇ, ತ್ರಯೇಕ ದೇವರೇ, ಏಕ ದೇವನೇ. ಆರಾಧನೆ ಆರಾಧನೆ ನನ್ನೇಸು ದೇವನಿಗೆ. ಎಲ್ಲರೂ ಆರಾಧನೆ ಆರಾಧನೆ ನನ್ನೇಸು ರಾಜನಿಗೆ. Hallelujah, 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 ಈ ಆರಾಧನೆಯನ್ನು ಸ್ವೀಕರಿಸಿ ಯೇಸುವೇ ನನ್ನ ಜೀವವೇ, ಯೇಸುವೇ ನನ್ನ ಪ್ರಾಣವೇ, ಯೇಸುವೇ ನನ್ನ ಜೀವವೇ, ಯೇಸುವೇ ನನ್ನ ಪ್ರಾಣವೇ. ಯೇಸು ಮುझे जीव तू, ಯೇಸು ಮುझ ಜೀವ ದೋ, ಯೇಸು ಮುझे प्राण तू, ಯೇಸು ಮುझ ಪ್ರಾಣ ದೋ. ಯೇಸುವೇ ಆಂಡವ, ಯೇಸುವೇ ನಲ್ಲವ, ಯೇಸುವೇ ಆಂಡವ, ಯೇಸುವೇ ನಲ್ಲವ. ಆವೆ ಮರಿಯಾ, ಆವೆ ಮರಿಯಾ, ಆವೆ ಮರಿಯಾ, ಆವೆ ಮರಿಯಾ, ಆವೆ ಮರಿಯಾ, ಮಮಾ ಆವೆ ಮರಿಯಾ, ಸಸ್ತಚಸ್ಯ ಆವೆ ಮರಿಯಾ, ಆವೆ ಮರಿಯಾ. ಹಾಲೆಲೂಯಾ, ಹಾಲೆಲೂಯಾ, ಇದೊಂದು ಪ್ರಾರ್ಥಿಸ್ತಾರೆ. ಹಾಲೆಲೂಯಾ, ಹಾಲೆಲೂಯಾ, Lord Jesus, you can power. Lord, come upon the catches in the Lord. Let us know your power. ತುಂಬಲ್ಪಡಲಿ. Oh, Shabbat.
ಭುಜಿಸಲು ನಿನ್ನನ್ನು ನಾ ಭುಜಿಸಲು ನನಗಾಯಿತು ರಕ್ಷಣೆಯು ನನಗಾಯ್ತು ರಕ್ಷಣೆಯು ನಿನ್ನನ್ನು ನಾ ಸ್ತುತಿಸಲು ನಿನ್ನನ್ನು ನಾ ಸ್ತುತಿಸಲು ಬಾಳೆಲ್ಲ ಆನಂದವು ಬಾಳೆಲ್ಲ ಆನಂದವು ನಿನ್ನನ್ನು ನಾ ಸ್ತುತಿಸಲು ನಿನ್ನನ್ನು ನಾ ಸ್ತುತಿಸಲು ಬಾಳೆಲ್ಲ ಆನಂದವು ಬಾಳೆಲ್ಲ ಆನಂದವು ಆರಾಧನೆ ಆರಾಧನೆ ನನ್ನೇಸು ಸೇವನಿಗೆ ಆರಾಧನೆ ಆರಾಧನೆ ನನ್ನೇಸು ರಾಜನಿಗೆ ಹಲ್ಲೆಲೂಯ 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 ನಿಮ್ಮ ಶಕ್ತಿ ನಮ್ಮಿಂದ ಹಲ್ಲೆಲೂಯ
ಇವತ್ತಿನಿಂದ 3 ದಿನದ ಸಂರಕ್ಷಣೆಗಾಗಿ ನಾವು ಆರಾಧನೆ ಆರಂಭಿಸಿದ್ದೇವೆ. ಯಾಕೋಬನ ಪುಸ್ತಕ 5ನೇ ಅಧ್ಯಾಯ 17ನೇ ವಾಕ್ಯ. ಏಲಿಯನು ನಮ್ಮ ಹಾಗೆ ಸಾಧಾರಣ ಮನುಷ್ಯನಾಗಿದ್ದನು. ಅವನು ಪ್ರಾರ್ಥಿಸಿದಾಗ ಮಳೆ 3.5 ವರ್ಷ ನಿಂತೋಯ್ತು. ನಾವು ಈ 3 ದಿನ ಹರಿಹರದಲ್ಲಿ ಮಳೆ ಬರಬಾರ್ದು ಅಂತ 3 ದಿನ, 4ನೇ ದಿನ ಜೋರಾಗಿ ಮಳೆ ಬರಲಿ, 3 ದಿನ ಮಳೆ ಬರಬಾರ್ದು ಅಂತ ಪ್ರಾರ್ಥನೆ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. 2 ಕೈಗಳನ್ನು ಮೇಲಕ್ಕೆತ್ತಿ ಗುರುಗಳು ಪ್ರಾರ್ಥಿಸ್ತಾರೆ. ಕಣ್ಣುಗಳನ್ನು ಮುಚ್ಚಿ, ಮಳೆಯಿಂದ ಕೊಡಗು ಜಿಲ್ಲೆ ಹಾನಿಯಾಗಿದೆ, ಅವರನ್ನು ಸ್ಮರಣೆ ಮಾಡಿಕೊಳ್ಳಿ. ಕೇರಳದಲ್ಲಿರುವ ಹಲವಾರು ಜನ ಮನೆ ಕಳ್ಕೊಂಡಿದ್ದಾರೆ, ಸತ್ತೋಗಿದ್ದಾರೆ. ಅವರ ಕುಟುಂಬಗಳಿಗಾಗಿ ಕೈ ಎತ್ತಿ, ನಮಗಂಥ ಪರಿಸ್ಥಿತಿ ಬಂದಿಲ್ಲ, ದೇವರಿಗೆ ಸ್ತುತಿ ಮಾಡುತ್ತಾ ಅವರಿಗಾಗಿ ಅವರನ್ನು ರಕ್ಷಿಸಿರಿ. ಅವರಿಗಾಗಿ ಕೈಯಲ್ಲಿ ಕೊಡಕ್ಕೆ ದುಡ್ಡಿಲ್ಲದೆ ಇದ್ದರು ಪ್ರಾರ್ಥಿಸಬಹುದು. ನಾವು 2 ಕೈಗಳನ್ನು ಮೇಲಕ್ಕೆತ್ತಿ, ಇಬ್ಬರು ಗುರುಗಳು ಶಕ್ತವಾಗಿ ಪ್ರಾರ್ಥಿಸ್ತಾರೆ. ಮಳೆಯನ್ನು ತಡೆ ಹಿಡಿತಾರೆ. ಪ್ರಕೃತಿ ಮೇಲೆ ಪ್ರಾರ್ಥನೆಗೆ ಶಕ್ತಿ ಇದೆ. ಯೇಸು ಪ್ರಾರ್ಥಿಸಿದಾಗ ಕಡಲು ಮತ್ತು ಬಿರುಗಾಳಿ ಶಾಂತವಾಯಿತು. ಯೇಸುವೇ, 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 ಎಲ್ಲರೂ ಗಟ್ಟಿಯಾಗಿ ಯೇಸುವೇ, ಯೇಸುವೇ, ಈ ಮಹೋತ್ಸವವನ್ನು ನಿಮ್ಮ ಮಹಿಮೆಗಾಗಿ ಸಮರ್ಪಿಸಿ ಸ್ತುತಿಸುತ್ತೇವೆ. ಈ ಮಹೋತ್ಸವದ ಎಲ್ಲಾ ಆಚರಣೆಗಳು ಅದ್ಭುತಕರವಾಗಿ ನಡೆಯಲಿ. ಯೇಸುವೇ, ಇಲ್ಲಿ ಬರುವ ಎಲ್ಲಾ ಭಕ್ತಾದಿಗಳು ತಾಯಿ ಮರಿಯಮ್ಮನವರ ಹರಿಯರ ಆರೋಗ್ಯ ಮಾತೆಯ ಪಿಂಡದ ಮೂಲಕ ನಿಮ್ಮಿಂದ ವರದಾನಗಳನ್ನು ಪಡೆಯಲಿ. ಯೇಸುವೇ, ಈ ಹಬ್ಬದ ಸಂರಕ್ಷಣೆಗಾಗಿ ಪ್ರಾರ್ಥಿಸುತ್ತೇವೆ. ಮಳೆಗಾಳಿಯಿಂದ ನಮ್ಮನ್ನು ರಕ್ಷಿಸಿರಿ. ಮೋಡಗಳ ಮೇಲೆ ನಾವು ಆಜ್ಞೆ ಇಡುತ್ತಿದ್ದೇವೆ. ಯಾವುದೇ ರೀತಿಯಲ್ಲಿ ಈ ಹಬ್ಬಕ್ಕೆ ತೊಂದರೆಯಾಗದಂತೆ ಆಶೀರ್ವದಿಸಿರಿ. ಇಲ್ಲಿ ನಡೆಯುವ ಎಲ್ಲಾ ಆರಾಧನೆಗಳು, ಪೂಜಾ ಕಾರ್ಯಕ್ರಮಗಳು ಆಶೀರ್ವಾದಗೊಳ್ಳಲಿ. ಗುರುಗಳು ಜನರ ಮೇಲೆ ಕರಗಳನ್ನಿಟ್ಟು ಪ್ರಾರ್ಥಿಸುವಾಗ ವಿಶೇಷ ಅದ್ಭುತಗಳು ನಡೆಯಲಿ. ಈ ಕಾಂಪೌಂಡ್ ಅಲ್ಲಿ ತಂಗುವವರೆಲ್ಲರೂ ಅಭಿಷೇಕಗೊಳ್ಳಲಿ. ಇಲ್ಲಿ ಬರುವ ಎಲ್ಲಾ ರೋಗಿಗಳು ಯೇಸು ನಾಮದಲ್ಲಿ ತಾಯಿ ಮರಿಯಮ್ಮನವರ ಪಿಂಡದ ಮೂಲಕ ಸೌಖ್ಯಗೊಳ್ಳಲಿ. ಯೇಸುವೇ, ನಿಮ್ಮ ತಾಯಿಯನ್ನು ನಮ್ಮ ತಾಯಿಯನ್ನಾಗಿ ನೀಡಿದ್ದಕ್ಕಾಗಿ ಸ್ತೋತ್ರ. ಯೇಸುವೇ, ಈ ಹಬ್ಬದ ವಿಶೇಷ ಹೂವಿನ ಮೆರವಣಿಗೆಯನ್ನು ಆಶೀರ್ವದಿಸಿರಿ. ಹೂಗಳನ್ನು ಕಟ್ಟುವವರನ್ನು ಯೇಸುವೇ ವಿಶೇಷವಾಗಿ ಪ್ರಾರ್ಥನೆಯಿಂದ ವಿಶ್ವಾಸದಿಂದ ಈ ತೇರನ್ನು ಸಿದ್ಧಗೊಳಿಸುತ್ತಿರುವವರಿಗಾಗಿ ಅವರ ಕುಟುಂಬಸ್ಥರಿಗಾಗಿ ಪ್ರಾರ್ಥಿಸುತ್ತೇವೆ. ಯೇಸುವೇ, ಈ ಹಬ್ಬದ ಸಂದರ್ಭದಲ್ಲಿ ಸೇವೆ ಮಾಡುತ್ತಿರುವ ಈ ಧರ್ಮ ಕೇಂದ್ರದ ಎಲ್ಲಾ ಮಕ್ಕಳನ್ನು, ಎಲ್ಲಾ ಸ್ವಯಂ ಸೇವಕರನ್ನು, ಎಲ್ಲಾ ಧರ್ಮ ಭಗಿನಿಯರನ್ನು, ಎಲ್ಲಾ ಗುರುಗಳನ್ನು, ಬೇರೆ ಬೇರೆ ಪ್ರದೇಶದಿಂದ ಬಂದಿರುವ ಬ್ರದರ್ಸ್ ಗಳನ್ನು, ಗುರುಗಳನ್ನು ಆಶೀರ್ವದಿಸಿರಿ. ಯೇಸುವೇ, ನಮಗೆ
ಇಲ್ಲಿ ಸಂರಕ್ಷಣೆಯನ್ನು ಸಂರಕ್ಷಣೆಯನ್ನು ಒದಗಿಸಲು ನಿಯೋಜಿಸಿರುವ ಎಲ್ಲಾ ಪೊಲೀಸರ ಮೇಲೆ, ಅವರ ಕುಟುಂಬದ ಮೇಲೆ ಆಶೀರ್ವಾದ ಇಳಿದು ಬರಲಿ. ಯೇಸುವೇ, ಬೇರೆ ಬೇರೆ ಊರುಗಳಿಂದ ಜಾತಿ ಧರ್ಮ ಮತ ಭೇದವಿಲ್ಲದೆ ಬರುವ ಪ್ರತಿಯೊಬ್ಬರು ಪವಿತ್ರಾತ್ಮರಿಂದ ತುಂಬಲ್ಪಡಲಿ. ಎಲ್ಲಾ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ನಾವು ಹಾಕುವ ಹರಕೆಗಳು, ಕೋರಿಕೆಗಳು, ಹರಕೆಗಳು, ಕೋರಿಕೆಗಳು, ಕಾಣಿಕೆಗಳು, ಅರ್ಪಿಸುವ ಬಲಿಪೂಜೆಗಳು ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ. ಈ ಹಬ್ಬದ ಎಲ್ಲಾ ಸಂಭ್ರಮವನ್ನು ದೂರದರ್ಶನದ ಮೂಲಕ, ಟಿವಿಯ ಮೂಲಕ ವೀಕ್ಷಿಸುವ, ದೇಶ ವಿದೇಶಗಳಲ್ಲಿ ವೀಕ್ಷಿಸುವ ಎಲ್ಲಾ ಕುಟುಂಬಗಳ ಮೇಲೂ ನಿಮ್ಮ ಆಶೀರ್ವಾದ ಇಳಿದು ಬರಲಿ. ಇದನ್ನು ಚಿತ್ರೀಕರಿಸುವ ತಂಡದ ಮೇಲೆ, ಮಾಧ್ಯಮದವರ ಮೇಲೆ ಆಶೀರ್ವಾದ ಇಳಿದು ಬರಲಿ. ತಾಯಿಯಂತೆ ನಮ್ಮೆಲ್ಲರಲ್ಲೂ ಸಹನೆಯ, ತಾಳ್ಮೆಯ ವರವನ್ನು ದಯಪಾಲಿಸಿರಿ. ಯೇಸುವೇ, ಯೇಸುವೇ, ದ್ವೇಷದ ಆತ್ಮ, ಜಗಳದ ಆತ್ಮ, ವೈರತ್ವದ ಆತ್ಮ ನಮ್ಮಿಂದ ದೂರವಾಗಲಿ. ಯೇಸುವೇ, ಕೊಡಗಿನಲ್ಲಿ ನೆರೆ ಹಾವಳಿಯಿಂದ ಸಂತ್ರಸ್ತರಾಗಿರುವ ಎಲ್ಲಾ ಕುಟುಂಬಗಳಿಗಾಗಿ ಕರಗಳನ್ನೆತ್ತಿ ಪ್ರಾರ್ಥಿಸುತ್ತೇವೆ. ಅನೇಕ ಜನರು ಮನೆ ಮಠಗಳನ್ನು ಕಳೆದುಕೊಂಡಿದ್ದಾರೆ, ಜೀವಹಾನಿಯಾಗಿದೆ. ಯೇಸುವೇ, ನಿರಾಶ್ರಿತ ಶಿಬಿರದಲ್ಲಿರುವ ಎಲ್ಲಾ ಕುಟುಂಬಗಳನ್ನು ಸಮರ್ಪಿಸುತ್ತೇವೆ. ಸಹಾಯ ಮಾಡುವ ಎಲ್ಲಾ ಸಂಘ ಸಂಸ್ಥೆಗಳನ್ನು ಆಶೀರ್ವದಿಸಿರಿ. ಯೇಸುವೇ, ಕೇರಳ ನಾಡಿನಲ್ಲಿ ಸಂತ್ರಸ್ತರಾಗಿರುವ ಎಲ್ಲಾ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇವೆ. ಮಳೆಯಿಂದ ಹಾನಿಗೊಳಗಾಗಿರುವ ಕುಟುಂಬಗಳ ಮೇಲೆ ದಯೆ ತೋರಿ. ಯೇಸುವೇ, ನೀವು ನುಡಿದಿದ್ದೀರಿ, ನನ್ನ ಬಳಿಗೆ ಬರುವವರನ್ನು ನಾನೆಂದಿಗೂ ತಳ್ಳಿ ಬಿಡುವುದಿಲ್ಲ. ನಮ್ಮ ದುಃಖ, ನಮ್ಮ ಭಾರ, ನಮ್ಮ ಚಿಂತೆ, ನಮ್ಮ ನಿರಾಶೆ, ನಮ್ಮ ಮನೋವ್ಯಾಧನೆ, ಮಾನಸಿಕ ಒತ್ತಡ ಎಲ್ಲವನ್ನು ನಿಮಗೆ ಸಮರ್ಪಿಸುತ್ತೇವೆ. ನಮ್ಮ ಮೇಲೆ ಕರುಣೆಯಾಗಿರಿ. ಈ ಕಾಂಪೌಂಡ್ ಒಳಗಡೆ ಕಾಲಿಡುವ ಪ್ರತಿಯೊಬ್ಬರು ಯೇಸು ಸ್ಪರ್ಶವಾಗಲಿ. ಯೇಸುವೇ, ಹೊಳೆಯಲ್ಲಿ ಸ್ನಾನ ಮಾಡುವ ಜನರಿಗೆ ಸಂರಕ್ಷಣೆ ಕೊಡಿರಿ. ಯೇಸುವೇ, ಇಲ್ಲಿ ಅಂಗಡಿಗಳನ್ನಿಟ್ಟ ಎಲ್ಲ ವರ್ತಕರಿಗಾಗಿ, ಅವರ ಕುಟುಂಬಗಳಿಗಾಗಿ, ಅವರಿಗೆ ಒಳ್ಳೆ ವ್ಯಾಪಾರಕ್ಕಾಗಿ ಪ್ರಾರ್ಥಿಸುತ್ತೇವೆ. ಈ ಊರಿಗೆ ಬರುವ ಈ ಹರಿಹರ ನಾಡಿನ ಮೇಲೆ ಆಶೀರ್ವಾದ ಇಳಿದು ಬರಲಿ. ಹಾಲೆಲೂಯಾ, 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 ಹಾಲೆಲೂಯಾ. ಗಟ್ಟಿಯಾಗಿ ಜೋರಾಗಿ ಕರಗಳನ್ನೆತ್ತಿ ಈ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇವೆ. ವಿಶೇಷವಾಗಿ ಈ ಪುಣ್ಯ ಸ್ಥಳದಿಂದ, ಅಭಿಷೇಕ ಆಶೀರ್ವಾದ ಹರಿಯಲಿ. ಸಕಲ ಜನರ ಯೇಸು ನಾಮದಲ್ಲಿ ಅದ್ಭುತಗಳು ಯಾರಿಗೆಲ್ಲ ಕೈ ಎತ್ತಿ ಪ್ರಾರ್ಥಿಸಿದ್ದೇವೆ. ಕುಟುಂಬಗಳಿಗಾಗಿ, ಸಹೋದರ ಸಹೋದರಿಗಳಿಗಾಗಿ, ಜನರಿಗಾಗಿ, ಮುಂಬತ್ತಿ ಹಾಗೂ ಮಾಲಾರ್ಪಣೆ ಮಾಡುವ ಇಲ್ಲಿ ಎಲ್ಲ ಜನರಿಗಾಗಿ ಪ್ರಾರ್ಥಿಸಲು ಮಳೆಯು ಸುರಿಯಿತು, ಪ್ರಾರ್ಥಿಸಲು ಹಡಲು ಬಿರಿಯಿತು, ಪ್ರಾರ್ಥಿಸಲು ಮಳೆಯು ಸುರಿಯಿತು, ಪ್ರಾರ್ಥಿಸಲು ಕಡಲು ಬಿರಿಯಿತು. ತುಂಬಾ ಜನ ಹೊರಗೆ ಓಡಾಡ್ತಾ ಇದ್ರು.
ಇವತ್ತೊಂದು ಸಣ್ಣ ಮಳೆ ಕೊಟ್ಟು ಅವರನ್ನೆಲ್ಲ ದೇವರಿಲ್ಲಿಗೆ ಕರ್ಕೊಂಡ್ಬಂದ್ಬಿಟ್ರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇದು ಆಶೀರ್ವಾದದ ಮಳೆ. ಈ ಹಬ್ಬದ ಮೊದಲನೆಯ ಆರಾಧನೆಯಲ್ಲಿ ದೇವರು ಸುರಿಸಿದ ಮಹಿಮೆಯ ಮಳೆ ಇದು. ಪ್ರಾರ್ಥನೆಯ ಶಕ್ತಿ ಇದು. ಪ್ರಾರ್ಥಿಸಲು ಮಳೆಯು ಸುರಿಯಿತು, ಪ್ರಾರ್ಥಿಸಲು ಕಡಲು ಬಿರಿಯಿತು, ಪ್ರಾರ್ಥಿಸಲು ಮಳೆಯು ಸುರಿಯಿತು, ಪ್ರಾರ್ಥಿಸಲು ಕಡಲು ಬಿರಿಯಿತು, ಪ್ರಾರ್ಥಿಸಲು ರೋಗ ನೀಗಿತು, ಪ್ರಾರ್ಥಿಸಲು ದೆವ್ವ ಓಡಿತು, ಪ್ರಾರ್ಥಿಸಲು ಸೌಖ್ಯ ಲಭಿಸಿತು, ಪ್ರಾರ್ಥಿಸಲು ಪೀಡೆ ತೊಲಗಿತು. ನಾವೆಲ್ಲ ಇಲ್ಲಿ ಬಂದಿರೋದು ಪ್ರಾರ್ಥನೆಗೆ. ಎರಡು ಕೈಗಳನ್ನು ಮೇಲಕ್ಕೆತ್ತಿ ನಿಮ್ಮ ಪ್ರಾರ್ಥನೆಗಳು, ನಿಮ್ಮ ಅಗತ್ಯಗಳು. ಒಬ್ಬೊಬ್ಬರು ಒಂದೊಂದು ಬೇಡಿಕೆಯಲ್ಲಿ ಬಂದಿದ್ದೀರಾ. ನಾವು ಬಂದ್ವಿ, ಇಲ್ಲೆಲ್ಲ ಹೋಗಿ ಊಟ ಮಾಡಿದ್ವಿ, ಊರು ಸುತ್ತಿ ಒಳ್ಳೆಯ ಒಂದಿಷ್ಟು ಸ್ನಾನ ಮಾಡಕ್ಕೆ ಬಂದಿಲ್ಲ. ಪ್ರಾರ್ಥಿಸಿ ದೇವರ ಶಕ್ತಿಯನ್ನು ಪಡಿಬೇಕು. ಮಾತೆ ಮರಿಯಮ್ಮನವರ ಪ್ರಾರ್ಥನೆಯನ್ನ ನಾವು ಅನುಭವಿಸ್ಬೇಕು. ಇಲ್ಲಿ ಬಂದು ಮಲ್ಗಕ್ಕೆ ಬಂದಿಲ್ಲ, ಮಲ್ಗಕ್ಕೆ ನಮ್ಮ ಮನೆಯಲ್ಲಿ ಜಾಗ ಇದೆ. ಊಟ ತಿನ್ನಕ್ಕೆ ಬಂದಿಲ್ಲ, ಮನೆಯಲ್ಲಿ ಊಟ ಇದೆ. ಅಮ್ಮನ ಆಶೀರ್ವಾದ, ಯೇಸುವಿನ ಕೃಪೆಯಿಂದ ತುಂಬೋದಕ್ಕೆ ಬಂದಿದ್ದೀವಿ. ವಿಶ್ವಾಸದಲ್ಲಿ ಎರಡು ಕೈಗಳನ್ನು ಮೇಲಕ್ಕೆತ್ತಿ 134ನೇ ಕೀರ್ತನೆ ವಾಕ್ಯ 1, 2, 3 ಸ್ವರ್ಗದ ಕೈ ಎತ್ತಿ, ಸ್ವರ್ಗದಿಂದ ದೇವರು ನಿಮ್ಮನ್ನು ಆಶೀರ್ವದಿಸುವರು. ಎರಡು ಕೈಗಳನ್ನು ಮೇಲಕ್ಕೆತ್ತಿ, ಕಣ್ಣುಗಳನ್ನು ಮುಚ್ಚಿ, ನೀವು ಯಾಕಾಗಿ ಬಂದಿದ್ದೀರೋ ಕಣ್ಣು ಮುಚ್ಚಿ ಅದನ್ನು ಹೇಳಿ. ಗುರುಗಳು ನಿಮಗಾಗಿ ಪರಮ ಪ್ರಸಾದದ ಮುಂದೆ ಪ್ರಾರ್ಥಿಸ್ತಾರೆ. ನಾವೆಲ್ಲರೂ ಹಲ್ಲೆಲೂಯಾ ಹೇಳಿ ಸ್ತುತಿ ಮಾಡೋಣ. ಗುರುಗಳು ನಮ್ಮ ಅಗತ್ಯಗಳಿಗಾಗಿ ಪ್ರಾರ್ಥಿಸ್ತಾರೆ. ದೆವ್ವದಿಂದ ಬಿಡುಗಡೆಗಾಗಿ, ದುಶ್ಚರದಿಂದ ಬಿಡುಗಡೆಗಾಗಿ ಪ್ರಾರ್ಥಿಸ್ತಾರೆ. ಎರಡು ಕೈಗಳನ್ನು ಮೇಲಕ್ಕೆತ್ತಿ ಗಟ್ಟಿಯಾಗಿ ಹಲ್ಲೆಲೂಯಾ 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 ಎಲ್ಲ ಭಕ್ತಾದಿಗಳ ದೀನ ಕೋರಿಕೆಗಾಗಿ ಪ್ರಾರ್ಥಿಸುತ್ತೇವೆ. ಕಷ್ಟದಲ್ಲಿ, ದುಃಖದಲ್ಲಿ, ಚಿಂತೆಯಲ್ಲಿ, ಸಾಲದ ಬಾಧೆಯಲ್ಲಿ ಬಂದಿದ್ದಾರೆ. ಮಕ್ಕಳ ವರದಾನಕ್ಕಾಗಿ ಪ್ರಾರ್ಥಿಸುವುದಕ್ಕೆ ಬಂದಿದ್ದಾರೆ. ರೋಗ ನಿವಾರಣೆಗಾಗಿ ಪ್ರಾರ್ಥಿಸುವುದಕ್ಕೆ ಬಂದಿದ್ದಾರೆ. ತಮ್ಮ ಒಂದೊಂದು ಕೋರಿಕೆಗಳನ್ನು ನಿಮ್ಮ ಪಾದ ಸಾನ್ನಿಧ್ಯಕ್ಕೆ ಸಮರ್ಪಿಸಲು ಈ ಪುಣ್ಯ ಕ್ಷೇತ್ರಕ್ಕೆ ಆಗಮಿಸಿರುವಂತಹ ಎಲ್ಲ ಭಕ್ತರ ಪ್ರಾರ್ಥನೆಗಳನ್ನು ಇದೋ ಪ್ರಭುವೇ ನಿಮ್ಮ ಪಾದ ಸಾನ್ನಿಧ್ಯಕ್ಕೆ ಈ ಸಂದರ್ಭದಲ್ಲಿ ಸಮರ್ಪಿಸುತ್ತಿದ್ದೇವೆ. ನಿಮ್ಮ ಕೃಪೆಯಿಂದ, ಆಶೀರ್ವಾದದಿಂದ ಈ ಮಕ್ಕಳ ಮೇಲೆ ನಿಮ್ಮ ಅದ್ಭುತ ಕೃಪೆ ಅನುಗ್ರಹಗಳು ಇಳಿಸಿರಿ ಪ್ರಭುವೇ. ಯಾರು ಕೂಡ ಇವರಿಗೆ ಬಲವಾಗಲಿ, ಶಕ್ತಿಯಾಗಲಿ, ಅಭಿಷೇಕವಾಗಿ ಎರಡು ಕೈಯನ್ನು ತಲೆ ಮೇಲೆ ಇಟ್ಕೊಳ್ಳಿ, ಕಣ್ಣುಗಳನ್ನು ಮುಚ್ಚಿ ಯೇಸುವಿನ ರಕ್ತಕ್ಕಾಗಿ ಪ್ರಾರ್ಥಿಸೋಣ. ಮಾತೆ ಮರಿಯಮ್ಮನವರ ಗರ್ಭದಲ್ಲಿ ಪವಿತ್ರಾತ್ಮ ಶಕ್ತಿಯಿಂದ ಮಾತೆ ಮರಿಯಮ್ಮನವರ ರಕ್ತ ಮಾಂಸ ಹಂಚಿ ಹುಟ್ಟಿದ ಯೇಸುವಿನಲ್ಲಿ ಪ್ರಾರ್ಥಿಸೋಣ. 1 ಪೇತ್ರ 2ನೇ ಅಧ್ಯಾಯ 18ನೇ ವಾಕ್ಯ, ನಿಮಗೆ ಬಿಡುಗಡೆಯಾಗಿದ್ದು ಬೆಳ್ಳಿ ಬಂಗಾರದಿಂದ ಅಲ್ಲ, ಯೇಸುವಿನ ರಕ್ತದಿಂದ. ಇದು ಗುರುಗಳು ಯೇಸು ರಕ್ತದಿಂದ ನಿಮ್ಮ ಆತ್ಮ, ಮನಸ್ಸು, ಶರೀರವನ್ನು, ನಿಮ್ಮ ಜೀವನವನ್ನು, ವಂಶವನ್ನು ತೊಳಿತಾ ಇದ್ದಾರೆ. ಕಣ್ಣುಗಳನ್ನು ಮುಚ್ಚಿ ತಲೆಮುಡಿಯಿಂದ ಪಾದದವರೆಗೆ ನನ್ನ ಜೊತೆ ಹೇಳಿ, ಯೇಸುವೇ, ಗಟ್ಟಿಯಾಗಿ ಯೇಸುವೇ, ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನ ತಲೆಮುಡಿಯಿಂದ ಪಾದದವರೆಗೆ ತೊಳೆದು ಶುದ್ಧ ಮಾಡಿರಿ. ಪರಂಪರೆಯಾಗಿ ನನ್ನ ಮೇಲೆ ಬಂದಿರುವ ಎಲ್ಲ ಶಾಪಗಳಿಂದ ಬಿಡುಗಡೆ ಮಾಡಲು ಕಲ್ವಾರಿ ಬೆಟ್ಟದಲ್ಲಿ ನನಗಾಗಿ ಸುರಿಸಿದ ಪರಿಶುದ್ಧಾತ್ಮ ಶಕ್ತಿಯಿಂದ ಸುರಿಸಿದ ಪರಿಶುದ್ಧ ರಕ್ತದಿಂದ ನನ್ನ ವಂಶವನ್ನು ತೊಳೆಯಿರಿ. ಯೇಸುವೇ, ಪಾಪ ವಿಮೋಚಕನೇ, ಶಾಪ ವಿಮೋಚಕನೇ, ನನ್ನ ದೇಹದಲ್ಲಿ, ನನ್ನ ಆತ್ಮದಲ್ಲಿ, ನನ್ನ ಮನಸ್ಸಿನಲ್ಲಿ, ನನ್ನ ವಂಶದ ಮೇಲೆ, ನನ್ನ ಮಕ್ಕಳ ಮೇಲೆ
ಇಳಿದು ಬಂದಿರುವ ಎಲ್ಲ ಶಾಪಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. ಯೇಸು ಶಿಲುಬೆಯ ಮರಣದ ಶಕ್ತಿಯಿಂದ ಎಲ್ಲ ಶಾಪಗಳು ನಮ್ಮನ್ನು ಇಲ್ಲಿಗೆ ಬಿಟ್ಟು ಹೋಗಲಿ. ತಲೆ ಮೇಲಿಂದ ಕೈ ತೆಗಿಬೇಡಿ, ತಲೆ ಮೇಲೆ ಕೈ ಇಟ್ಕೊಳ್ಳಿ, ಗಟ್ಟಿಯಾಗಿ ಸ್ತುತಿ ಮಾಡಿ. ಗುರುಗಳು ಶಾಪ ನಿವಾರಣೆ ಪ್ರಾರ್ಥನೆ ಮಾಡ್ತಾರೆ. ರೋಗ ಬಾಧೆ ನಿರಾಶ ಚಿಂತೆ ಬೇನೆ ಭಾವನೆ ಪೀಡೆ ಪಿಶಾಚಿಗಳ ಶಕ್ತಿಗಳು ದುಶ್ಚಟ ದುರ್ಗುಣಗಳು ರಕ್ತಕ್ಕೆ ಜಯ, ರಕ್ತಕ್ಕೆ ಜಯ, ಕಲ್ವಾರಿ ಯೇಸುವಿನ ರಕ್ತಕ್ಕೆ ಜಯ, ಕರುಣೆಯ ಕರ್ತರ ರಕ್ತಕ್ಕೆ ಜಯ. ಎಲ್ಲರೂ ರಕ್ತಕ್ಕೆ ಜಯ, ರಕ್ತಕ್ಕೆ ಜಯ, ರಕ್ತಕ್ಕೆ ಜಯ, ರಕ್ತಕ್ಕೆ ಜಯ, ಕಲ್ವಾರಿ ಯೇಸುವಿನ ರಕ್ತಕ್ಕೆ ಜಯ, ಕರುಣೆಯ ಯೇಸುವಿನ ರಕ್ತಕ್ಕೆ ಜಯ. ಇನ್ನೊಮ್ಮೆ ರಕ್ತಕ್ಕೆ ಜಯ, ರಕ್ತಕ್ಕೆ ಜಯ, ಕಲ್ವಾರಿ ಯೇಸುವಿನ ರಕ್ತಕ್ಕೆ ಜಯ, ಕರುಣೆಯ ಕರ್ತನ ರಕ್ತಕ್ಕೆ ಜಯ. ಎಲ್ಲರೂ ರಕ್ತಕ್ಕೆ ಜಯ, ರಕ್ತಕ್ಕೆ ಜಯ, ಕಲ್ವಾರಿ ಯೇಸುವಿನ ರಕ್ತಕ್ಕೆ ಜಯ, ಕರುಣೆಯ ಕರ್ತನ ರಕ್ತಕ್ಕೆ ಜಯ. Hallelujah, 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 ಸ್ತೋತ್ರ ಯೇಸುವೇ, ಯೇಸುವೇ, ಮಹಿಮೆ ಯೇಸುವೇ, ಹಲ್ಲೆಲೂಯಾ, 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 ಹಲ್ಲೆಲೂಯಾ. Praise the Lord, praise the Lord. ಮೇರಿ ಮಾತೆ ಮೊದಲು ನುಡಿದ ವಾಕ್ಯ ದೇವರ ಚಿತ್ತದಂತೆ, ಗಟ್ಟಿಯಾಗಿ ಹೇಳಿ, ದೇವರ ಚಿತ್ತದಂತೆ, ದೇವರ ಚಿತ್ತದಂತೆ ನನಗಾಗಲಿ. ನಮ್ಮ ಚಿತ್ತ ಬೇಡ, ದೇವರ ಚಿತ್ತವನ್ನ ನಾವು ಹುಡುಕೋಣ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮೇರಿ ಮತ್ತೆ ಹೇಳಿದ ಎರಡನೇ ಶಬ್ದ ಯಾವುದು? ಆ ಯೇಸು ಹೇಳಿದಂತೆ ನೀವು ಕೇಳಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಹೇಳಿದಂತೆ ಕೇಳಿದರೆ ನಿಮ್ಮ ಜೀವನದಲ್ಲಿ ಅದ್ಭುತಗಳು ನಡೆಯುತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಗುರುಗಳು ನಿಮಗೆ ಒಂದು ಸಣ್ಣ ಸಂದೇಶವನ್ನು ಕೊಟ್ಟು ಮತ್ತೆ ನಾವು ಸ್ತುತಿ ಆರಂಭಿಸೋಣ. ಪ್ರೈಸ್ ದಿ ಲಾರ್ಡ್. Praise the Lord. Hallelujah. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಸ್ತುತಿ, ಯೇಸುವೇ ಸ್ತುತಿ. Hallelujah, hallelujah, hallelujah. ನಾವೆಲ್ಲರೂ ಜೊತೆ ಸೇರಿ ಹಾಡೋಣ. ಯೇಸು ಹೇಳಿದಂತೆ ಕೇಳಿ ಎಂದು ನುಡಿದಳು ಮಾತೆ ಮೇರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಮಳೆ ನಿಂತೋಯ್ತು, ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ. ಮಳೆ ಬಂತು, ಹೊರಗೆ ಅಲ್ಲಿ ಓಡಾಡೋರೆಲ್ಲ ಒಳಗೆ ಬಂದರು, ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ನಮ್ಮನ್ನ ಹೇಗೆ ಕರ್ಕೊಂಡು ಬರಬೇಕು ಅಂತ ದೇವರಿಗೆ ಗೊತ್ತು. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಮಲಗಿದವರೆಲ್ಲ ಎದ್ದೋಳಿ, ಕುರ್ಚಿಗಳನ್ನು ವಾಲಂಟಿಯರ್ಸ್ ಅಥವಾ ಅಲ್ಲಿದ್ದವರೇ ಜೋಡಿಸ್ರಿ. ಸ್ವಲ್ಪ ಹೊತ್ತಿಗೆ ಬೆಂಗಳೂರಿನ ಮಹಾ ಧರ್ಮಾಧ್ಯಕ್ಷರು ಬರ್ತಾ ಇದ್ದಾರೆ. ಹಂಗೆಲ್ಲ ಇರಬಾರ್ದು. ದಯವಿಟ್ಟು ನಿಮ್ಮ ಕಾಲಿಗೆ ಬೀಳ್ತೀನಿ, ಅಲ್ಲಿರೋ ಕುರ್ಚಿಗಳನ್ನು ಜೋಡಿಸಿ. ಒಂದ್ಸಲ ಹೇಳ್ತೀನಿ ಕಾಲಿಗೆ ಬೀಳ್ತೀನಿ ಅಂತ, ಎರಡನೇ ಸಲ ಕಾಲು ಎಳೆದು ಕೂದುತ್ತೀನಿ ನಾನು. ಪ್ರೈಸ್ ದಿ ಲಾರ್ಡ್. ಕುರ್ಚಿ ಹಾಕ್ರಿ, ಎಲ್ಲ ಕುರ್ಚಿ ಹಾಕ್ರಿ, ಕುರ್ಚಿ ಹಾಕ್ರಿ. ಒಂದಿಬ್ಬರು ಮೂರು ಜನ ಕುರ್ಚಿ ಹಾಕ್ರಿ. ಎಲ್ಲರೂ ಸೇರಿ ಹಾಡೋಣ, ಚಪ್ಪಾಳೆ ತಟ್ಟುತ್ತಾ. ಯೇಸು ಹೇಳಿದಂತೆ ನೀವು ಕೇಳಿ ಎಂದು ನುಡಿದಳು ಮಾತೆ ಮೇರಿ, ಎಂದು ನುಡಿದರು
ಮಾತೆ ಮೇರಿ. ಯೇಸು ಹೇಳಿದಂತೆ ನೀವು ಕೇಳಿ, ಹೇಳಿದಂತೆ ನೀವು ಕೇಳಿ ಎಂದು ನುಡಿದಳು ಮಾತೆ ಮೇರಿ. ನುಡಿದರು ಮಾತೆ ಮೇರಿ. ನಿತ್ಯ ಜೀವಕ್ಕೆ ಮಾರ್ಗವಾತನೇ, ನಿತ್ಯ ಜೀವಕ್ಕೆ ಮಾರ್ಗವಾತನೇ, ಸ್ವರ್ಗ ರಾಜ್ಯದ ಪುತ್ರನಾತನೇ, ಸ್ವರ್ಗ ರಾಜ್ಯದ ಪುತ್ರನಾತನೇ. ಯೇಸು ಹೇಳಿದಂತೆ ಕೇಳಿ. ಚಪ್ಪಾಳೆ ತಟ್ಟುತ್ತಾ ಎಲ್ಲರೂ. ಖಾನಾ ಮದುವೆಯಲ್ಲಿ ದ್ರಾಕ್ಷರಸ ಕಮ್ಮಿ ಆದಾಗ ಮತ್ತೆ ಮರಿಯಮ್ಮನವರು ಹೇಳಿದ್ರು, ಯೇಸು ಹೇಳಿದಂತೆ ಕೇಳಿ, ಯೇಸು ಹೇಳಿದಂತೆ ಕೇಳಿ, ಯೇಸು ಹೇಳಿದಂತೆ ಕೇಳಿ. ಯೇಸು ಹೇಳಿದಂತೆ ನೀವು ಕೇಳಿ ಎಂದು ನುಡಿದಳು ಮಾತೆ ಮೇರಿ. ನುಡಿದರು ಮಾತೆ ಮೇರಿ. ಎಲ್ಲರೂ ಸೇರಿ ಯೇಸು ಹೇಳಿದಂತೆ ಕೇಳಿ, ಇದು ದೇವರ ವಾಕ್ಯ. ಹೇಳಿದಂತೆ ನೀವು ಕೇಳಿ ಎಂದು ನುಡಿದಳು ಮಾತೆ ಮೇರಿ. ಎಂದು ನುಡಿದಳು ಮಾತೆ ಮೇರಿ. ನಿತ್ಯ ಜೀವಕ್ಕೆ, ನಿತ್ಯ ಜೀವಕ್ಕೆ ಮಾರ್ಗವಾತನೇ, ನಿತ್ಯ ಜೀವಕ್ಕೆ ಮಾರ್ಗವಾತನೇ, ಸ್ವರ್ಗರಾಜ್ಯದ ಪುತ್ರನಾತನೇ, ಸ್ವರ್ಗರಾಜ್ಯದ ಪುತ್ರನಾತನೇ. ಯೇಸು ಹೇಳಿದಂತೆ ನೀವು ಕೇಳಿ ಎಂದು ನುಡಿದರು ಮಾತೆ ಮೇರಿ. ಎಲ್ಲರೂ ಯೇಸು ಹೇಳಿದಂತೆ ನೀವು ಕೇಳಿ ಎಂದು ನುಡಿದಳು ಮಾತೆ ಎಂದು ಮೇರಿ. ನುಡಿದಳು ಮಾತೆ ಮೇರಿ. ಆವೆ ಮರಿಯಾ, ಆವೆ ಮರಿಯಾ, ಆವೆ ಮರಿಯಾ, ಆವೆ ಮರಿಯಾ, ಆವೆ ಮರಿಯಾ, ಆವೆ ಮರಿಯಾ, ಅಮ್ಮ ಆವೆ ಮರಿಯಾ, ಆವೆ ಮರಿಯಾ. ಅಮ್ಮ ಮರಿಯೇ, ಆರೋಗ್ಯ ತಾಯೇ, ಹರಿಯರ ತರ ಆರೋಗ್ಯ ಮಾತೆಯು ನೀನೇ. ಆವೆ ಮರಿಯಾ, ಆವೆ ಮರಿಯಾ, ಆವೆ ಮರಿಯಾ, ಆವೆ ಮರಿಯಾ. ಸತ್ಯಮ ತಾಯೇ, ಸತ್ಯಮ ತಾಯೇ, ಹರಿಯರ ತರ ಆರೋಗ್ಯ ಮಾತೆಯು ನೀನೇ. ಸತ್ಯಮತಾಯೇ, ಸತ್ಯಮತಾಯೇ, ಹರಿಹರದ ಆರೋಗ್ಯ ಮಾತೆಯು ನೀವೇ. ಸತ್ಯಮತಾಯೇ, ಸತ್ಯಮತಾಯೇ, ಹರಿಹರದ ಆರೋಗ್ಯ ಮಾತೆಯು ನೀನೇ. ಸತ್ಯಮತಾಯೇ, ಸತ್ಯಮತಾಯೇ, ಹರಿಹರದ ಆರೋಗ್ಯ ಮಾತೆಯು ನೀವೇ. ನಂಬಿ ಬಂದವರ ಆಶ್ರಯ ನೀವೇ. ಚಪ್ಪಾಳೆ, ಕೈಗಳನ್ನು ಮೇಲೆತ್ತಿ. ಲೋಕ ಶಾಂತಿಗಾಗಿ ನಾವು ಪ್ರಾರ್ಥಿಸೋಣ. ಲೋಕ ಕೊಡುವ ಶಾಂತಿಯು ಸ್ಥಿರವಲ್ಲ. ವಿಶ್ವದಲ್ಲಿರುವ ಭಯೋತ್ಪಾದನೆ, ಅಶಾಂತಿ, ಅರಾಜಕತೆ, ಮತಾಂಧತೆ ಎಲ್ಲ ದೂರವಾಗಲಿ. 740 ಕೋಟಿ ಜನರು ವಿಶೇಷವಾಗಿ ವಿಶ್ವರಾಣಿ ಮರಿಯ ತಾಯಿಯ ಪ್ರಾರ್ಥನೆಯ ಮೂಲಕ ಪ್ರಭು ಯೇಸುವಿನ ಶಾಂತಿ ಸಮಾಧಾನವನ್ನು ಪಡೆದುಕೊಳ್ಳಲಿ. ಯೇಸುವಿನ ಶಾಂತಿಗೆ ಕೊನೆಯಿಲ್ಲ. ನಂಬಿದವರ ಪ್ರೀತಿ ಸ್ಥಿರವಲ್ಲ. ಯೇಸುವಿನ ಪ್ರೀತಿಗೆ ಕೊನೆಯಿಲ್ಲ. ಯೇಸುವೇ, ನಿಮ್ಮ ಶಾಂತಿ ಪ್ರೀತಿಯಿಂದ ನನ್ನನ್ನು ತುಂಬಿಸಿರಿ. ಅಮ್ಮ, ನಮಗಾಗಿ ಪ್ರಾರ್ಥಿಸಮ್ಮ. ಲೋಕ ಕೊಡುವ ಶಾಂತಿಯು ಸ್ಥಿರವಲ್ಲ, ಯೇಸುವಿನ ಶಾಂತಿಗೆ ಕೊನೆಯಿಲ್ಲ. ಲೋಕ ಕೊಡುವ ಲೋಕ ಕೊಡುವ ಶಾಂತಿಯು ಸ್ಥಿರವಲ್ಲ. ಯೇಸುವಿನ ಶಾಂತಿಗೆ ಯೇಸುವಿನ ಶಾಂತಿಗೆ ಕೊನೆಯಿಲ್ಲ. ಲೋಕ ಕೊಡುವ ಕೊಡುವ ಶಾಂತಿ ಸ್ಥಿರವಲ್ಲ, ಯೇಸುವಿನ ಶಾಂತಿಗೆ ಯೇಸುವಿನ ಶಾಂತಿಗೆ ಕೊನೆಯಿಲ್ಲ. ಲೋಕ ಕೊಡುವ ಶಾಂತಿಯು ಸ್ಥಿರವಲ್ಲ. ಯೇಸುವಿನ ಶಾಂತಿಗೆ ಕೊನೆಯಿಲ್ಲ. ನಂಬಿದವರ ಪ್ರೀತಿಯು ಸ್ಥಿರವಲ್ಲ,
ಯೇಸುವಿನ ಪ್ರೀತಿಗೆ ಕೊನೆಯಿಲ್ಲ. ನಂಬಿದವರ ಪ್ರೀತಿಯು ಸ್ಥಿರವಲ್ಲ. ಯೇಸುವಿನ ಪ್ರೀತಿಗೆ ಕೊನೆಯಿಲ್ಲ. ನಂಬಿದವರ ಪ್ರೀತಿಯು ಸ್ಥಿರವಲ್ಲ. ಯೇಸುವಿನ ಪ್ರೀತಿಗೆ ಕೊನೆಯಿಲ್ಲ. ನಂಬಿದವರ ಪ್ರೀತಿಯು ಸ್ಥಿರವಲ್ಲ. ಯೇಸುವಿನ ಪ್ರೀತಿಗೆ ಕೊನೆಯಿಲ್ಲ. ಯೇಸು ಹೇಳಿದಂತೆ ನೀವು ಕೇಳಿ ಎಂದು ನುಡಿದರು ಮಾತೆ ಮೇರಿ. ಯೇಸು ಹೇಳಿದಂತೆ ಕೇಳಿ, ಯೇಸು ಹೇಳಿದಂತೆ ನೀವು ಕೇಳಿ ಎಂದು ನುಡಿದರು ಮಾತೆ ಮೇರಿ. ಅಮ್ಮ ಮರಿಯೇ, ಅಮ್ಮ ಮರಿಯೇ, ಅಮ್ಮ ಮರಿಯೇ, ಅಮ್ಮ ಮರಿಯೇ, ಅಮ್ಮ ಮರಿಯೇ, ಕರೀರಿ. ಅಮ್ಮ ಮರಿಯೇ, ಹೋಗಿ ಅಮ್ಮ ಮರಿಯೇ, 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 ಅಮ್ಮ ಮರಿಯೇ. ನಮಗಾಗಿ ಪ್ರಾರ್ಥಿಸು ಅಮ್ಮ ಮರಿಯೇ, ನಮಗಾಗಿ ಪ್ರಾರ್ಥಿಸು ಅಮ್ಮ ಮರಿಯೇ. ನಮಗಾಗಿ ಪ್ರಾರ್ಥಿಸು ಅಮ್ಮ ಮರಿಯೇ, ನಮಗಾಗಿ ಪ್ರಾರ್ಥಿಸು ಅಮ್ಮ ಮರಿಯೇ. ಹರಿಹರದ ಆರೋಗ್ಯ ಮಾತೆಯೇ, ದಿನವೂ ನಮಗಾಗಿ ಪ್ರಾರ್ಥಿಸಿ. ಎಲ್ಲರೂ ಹರಿಹರದ ಆರೋಗ್ಯ ಮಾತೆಯೇ, ದಿನವೂ ನಮಗಾಗಿ ಪ್ರಾರ್ಥಿಸಿ. Hallelujah, 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 hallelujah. Lord Jesus, send your power. ಲೋಕದಲ್ಲಿ ದುಃಖ ಬೆನ್ನ ಹಿಂದೆ, ಯೇಸುವಲ್ಲಿ ಸಮಾಧಾನ ಹಿಂದೆ. ಲೋಕದಲ್ಲಿ ದುಃಖ ಬೆನ್ನ ಹಿಂದೆ, ಯೇಸುವಲ್ಲಿ ಯೇಸುವಲ್ಲಿ ಸಮಾಧಾನ ಹಿಂದೆ. ಲೋಕದಲ್ಲಿ ದುಃಖ ಬೆನ್ನ ಹಿಂದೆ, ಯೇಸುವಲ್ಲಿ ಸಮಾಧಾನ. ಯೇಸುವಲ್ಲಿ ಸಮಾಧಾನ ಹಿಂದೆ. ಲೋಕದಲ್ಲಿ ದುಃಖ ಬೆನ್ನ ಹಿಂದೆ, ಯೇಸುವಲ್ಲಿ ಸಮಾಧಾನ ಹಿಂದೆ. ಪಾಪದಿಂದ ಬಾಳು ತುಂಬ ഇരുಳು, ಯೇಸುವಲ್ಲಿ ಬಂದಾಗ ಬೆಳಕು. ಪಾಪದಿಂದ ಬಾಳ ತುಂಬ ഇരുಳು, ಯೇಸುವಲ್ಲಿ ಬಂದಾಗ ಬೆಳಕು. ಯೇಸು ಹೇಳಿದಂತೆ ನೀವು ಕೇಳಿ ಎಂದು ನುಡಿದರು ಮಾತೆ ಮೇರಿ. ಯೇಸು ಹೇಳಿದಂತೆ ಯೇಸು ಹೇಳಿದಂತೆ ನೀವು ಕೇಳಿ ಎಂದು ನುಡಿದರು ಮಾತೆ ಮೇರಿ. ಅಮ್ಮ ಮರಿಯೇ, ಅಮ್ಮ ಮರಿಯೇ, ಅಮ್ಮ ಮರಿಯೇ, ಅಭಿಷೇಕಿಸಿ ಅಮ್ಮ ಮರಿಯೇ, ಆಶೀರ್ವದಿಸಿ ಮರಿಯೇ, ಗಟ್ಟಿಯಾಗಿ ಅಮ್ಮ ಅಭಿಷೇಕಿಸಿ ಅಮ್ಮ ಮರಿಯೇ, ಆರೋಗ್ಯ ಮಾತೆಯೇ, ನಮಗಾಗಿ ಪ್ರಾರ್ಥಿಸು ಮಾತೆಯೇ.
ವಿಶೇಷವಾಗಿ ಪ್ರಾರ್ಥಿಸಿ. ನಮಗಾಗಿ ಪ್ರಾರ್ಥಿಸು ನಿಮ್ಮ ಪರಸ್ಪರ ಕರಗಳನ್ನು ಹಿಡಿಯಿರಿ, ಎಲ್ಲರೂ ಕರಗಳನ್ನು ಹಿಡಿಯಿರಿ. ಎಲ್ಲರೂ ಪರಸ್ಪರ ಕರಗಳನ್ನ ಹಿಡಿದಿಟ್ಟುಕೊಳ್ಳಿ. ಕರಗಳನ್ನು ಮೇಲೆತ್ತಿ, ನಿಮ್ಮ ಕರಗಳನ್ನು ಮೇಲಕ್ಕೆತ್ತಿ ಒಂದು ಸಂಕೋಲೆಯಾಗಿ ನಾವು ಜೊತೆ ಸೇರಿ ಯೇಸು ಕಲಿಸಿದ ಪ್ರಾರ್ಥನೆಯನ್ನು ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಭೂಷಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿ. ಆಮೆನ್. ಪಿತನಿಗೂ ಸುತನಿಗೂ ಪರಿಶುದ್ಧಾತ್ಮರಿಗೂ ಮಹಿಮೆಯಾಗಲಿ. ಸ್ತೋತ್ರ ಉಂಟಾಗಲಿ. ಎಲ್ಲರೂ ಮಂಡಿ ಹಾಕೋಣ. ಈ ಆರಾಧನೆಯ ಆಶೀರ್ವಾದ ಎಂತ ದಿವ್ಯ ಸಂಸ್ಕಾರ, ಆರಾಧನೆಯ ಆಶೀರ್ವಾದ. ತದನಂತರ ಇಲ್ಲಿ ಜಪಸರ ನಾವು ನಡೆಸ್ಕೊಡ್ತೀವಿ. ನಾವೆಲ್ಲರೂ ಮೆರವಣಿಗೆಯ ಮೂಲಕ ತಾಯಿಗೆ ಹೂ ಅರ್ಪಣೆ ಮಾಡ್ತೀವಿ, ನಾವೇನೋ ಪ್ರಾರ್ಥನೆ ಮಾಡ್ತೀವಿ. ತದನಂತರ ಧರ್ಮಾಧ್ಯಕ್ಷರ ಬಲಿಪೂಜೆ ಇದೆ, ಮಹಾಧರ್ಮಾಧ್ಯಕ್ಷರ ಬಲಿಪೂಜೆ. ತದನಂತರ ಇಲ್ಲಿ 7:15 ಗಂಟೆಗೆ ಮತ್ತೊಮ್ಮೆ 7:30 9:30 ತನಕ ನಮಗೆ ವಿಶೇಷ ರೋಗ ಸೌಖ್ಯ ಬಿಡುಗಡೆ ಆರಾಧನೆ ನಾವು ಯೇಸು ಸ್ಪರ್ಶ ತಂಡದವರು ನಡೆಸಿಕೊಡುತ್ತೇವೆ. ಎಂಥ ದಿವ್ಯ ಸಂಸ್ಕಾರ, ಎಂಥ ದಿವ್ಯ ಸಂಸ್ಕಾರ. ಬಾಗಿ ವಂದಿಸೋಣ, ಹಳೆಯಾಕೆ ಹೊಸ ವಿಧಿಗೆ ಎಡೆ ಎತ್ತು ನಿಂತಿದೆ. ಇಂದ್ರಿಯಾತೀತವಾದುದನ್ನು ವಿಶ್ವಾಸವು ತೋರಲಿ. ಪಿತನಿಗೂ ಸುತನಿಗೂ ಈವರಿಂದೊರಡುವ ಪವಿತ್ರಾತ್ಮರವರಿಗೂ ಸ್ತುತಿ ಜಯ ಮಂಗಳ ಸಮಪ್ರಭೆ ಗೌರವವು ಮಹಿಮೆಯು ಸಲ್ಲಲಿ. ಪ್ರಾರ್ಥಿಸೋಣ. ಪ್ರಭುವೇ, ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತ ದೇವರೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಾನೇ ಪರಲೋಕದಿಂದ ಇಳಿದು ಬಂದ ಜೀವ ಕೊಡುವ ರೊಟ್ಟಿ. ನನ್ನನ್ನು ಭುಜಿಸಿದವರು ಸದಾ ಜೀವಿಸುವರು. ಕೈಗಳನ್ನು ಬೀಸಿ ಯೇಸುವನ್ನು ನೋಡುತ್ತಾ ಆಶೀರ್ವಾದ ಪ್ರಭು ಯೇಸು ಸ್ವಾಮಿ
ಆಶೀರ್ವಾದ ಏಸಪ್ಪ ಆಶೀರ್ವಾದ ಅಮ್ಮ ಮರಿಯೇ ಆಶೀರ್ವಾದ ಕೈ ಮುಗಿದು ತಲೆಬಾಗಿ